ದುಬೈಯಲ್ಲಿ ಪ್ರಖ್ಯಾತ ಉದ್ಯಮಿಗಳು ಕಲಾವಿದರ ಸಮ್ಮುಖದಲ್ಲಿ ದುಬೈ ಗಿಜೈಸ್ ಫಾರ್ಚೂನ್ ಪ್ಲಾಜಾದ ಬ್ಲಾಂಕೆಟ್ ಹಾಲ್ನಲ್ಲಿ ಪಟ್ಲ ಸಂಭ್ರಮ 2019ರ ಮುಹೂರ್ತ ಪೂಜೆ ಸಂಭ್ರಮದಿಂದ ಸಂಪನ್ನಗೊಂಡಿತು. ಮುಹೂರ್ತ ಪೂಜೆಯ ಅಂಗವಾಗಿ ದುಬೈ ಯಕ್ಷಗಾನ ಅಭ್ಯಾಸ ತರಗತಿಯ ವಿದ್ಯಾರ್ಥಿಗಳಿಂದ ಪ್ರದರ್ಶನಗೊಳ್ಳಲಿರುವ ಮಹಿಷಮರ್ದಿನಿ ಜಗಜ್ಜನನಿಯ ಪ್ರಥಮಾಂಕದ ಪ್ರಸ್ತುತಿಯು ನೆರೆದ ಸಭಾ ಸದಸ್ಯರ ಮೆಚ್ಚುಗೆಗೆ ಪಾತ್ರವಾಯಿತು. ಹಾಗೆಯೇ ಸಾಧನ ಸಂಭ್ರಮ ಮತ್ತು ಯಕ್ಷಾರಾಧನಾ 2019ರ ಮುಹೂರ್ತ ಪೂಜೆಯ ಅಂಗವಾಗಿ ಎಲ್ಲ ಕಲಾವಿದರಿಂದ ಗೆಜ್ಜೆ ಸೇವೆ ಮತ್ತು ರಂಗಪ್ರವೇಶ ನಡೆದು ಉತ್ತಮ ರಂಗ ಪ್ರದರ್ಶನದ ಭರವಸೆಯನ್ನ ಮೂಡಿಸಿತು. ಮುಹೂರ್ತ ಪೂಜೆಯ ವೈದಿಕ ವಿಧಿವಿಧಾನಗಳು ಪುತ್ತಿಗೆ ವಾಸುದೇವ್ ಭಟ್ ರವರ ನಿರ್ದೇಶನದಲ್ಲಿ ವೆಂಕಟೇಶ ಶಾಸ್ತ್ರಿ ಪುತ್ತಿಗೆ, ಲಕ್ಷ್ಮೀಕಾಂತ್ ಭಟ್, ಭವಾನಿ ಶಂಕರ ಶರ್ಮರ ಅರ್ಚನೆ ಪ್ರಾರ್ಥನೆಯೊಂದಿಗೆ ಸಾಕಾರಗೊಂಡಿತು. ಶ್ರೀನಿವಾಸಾಯ ಮಂಗಲಂ ಕಲ್ಯಾಣಾದ್ಭುತಗಾತ್ರಾಯ. ರಾಜೇಶ್ ಕುತ್ತಾರು ನೇತೃತ್ವದಲ್ಲಿ ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿ ಮತ್ತು ದುಬೈಯ ಕೀರ್ತನ ಬಾಜಕರಿಂದ ನಡೆದ ಭಜನೆ ಕಾರ್ಯಕ್ರಮಕ್ಕೆ ದಿವ್ಯತೆಯನ್ನ ಒದಗಿಸಿತು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯುಎಇ ಘಟಕದ ಘನ ಅಧ್ಯಕ್ಷರಾದ ಶ್ರೀಯುತ ಸರ್ವೋತ್ತಮ ಶೆಟ್ಟರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾಲೋಚನೆಯ ಸಭೆಯು ಸುಮಂಗಲೆಯರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆಗೊಂಡಿತು. ಘಟಕದ ಕಾರ್ಯದರ್ಶಿ ವಿಠ್ಠಲ ಶೆಟ್ಟಿಯವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಭಾಗವತ ಶಿರೋಮಣಿ, ನೊಂದ ಕಲಾವಿದರ ಬದುಕು ರೂಪಣೆಯ ಆಶಾಕಿರಣ, ಶ್ರೀಯುತ ಸತೀಶ ಶೆಟ್ಟಿ ಪಟ್ಲರ ನೇತೃತ್ವದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಧ್ಯೇಯ ಧೋರಣೆಗಳು, ಕಲಾವಿದರಿಗೆ ಬದುಕು ಕಟ್ಟಿಕೊಡುವಲ್ಲಿ ಕೈಗೊಂಡ ಅನೇಕ ಕಾರ್ಯಕ್ರಮಗಳಾದ ಸಹಾಯಧನ, ಪ್ರಶಸ್ತಿ, ವೈದ್ಯಕೀಯ ನೆರವು, ವಿಮಾ ಸೌಲಭ್ಯ, ಕ್ರೀಡಾಕೂಟ ಇತ್ಯಾದಿಗಳ ಸಾಧ್ಯಂತ ವಿವರಣೆಯ ಜೊತೆ ಯುಎಇ ಘಟಕದಿಂದ ಈ ಸಹಕಾರ್ಯಕ್ಕೆ ನಾವಿದ್ದ ನೆರವು ಸಹಕಾರಗಳನ್ನು ನೆನೆಸಿಕೊಟ್ರು. ದುಬೈ ಯಕ್ಷಗಾನ ಅಭ್ಯಾಸ ತರಗತಿಯ ಗುರುಗಳು ಹಾಗೂ ನಿರ್ದೇಶಕರಾದ ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿಯವರು ಅಕ್ಟೋಬರ್ 18ರಂದು ದುಬೈಯ ಶೇಖ್ ರಶೀದ್ ಆಡಿಟೋರಿಯಂನಲ್ಲಿ ಸಂಭ್ರಮದ ಉದ್ದೇಶದಿಂದ ಪ್ರದರ್ಶಿಸಲಿರುವ ಮಹಿಷಮರ್ದಿನಿ ಜಗಜ್ಜನನಿಯ ಕುರಿತಾದ ವಿವರಣೆಯನ್ನ ನೀಡಿದ್ರು. ಭಾಗವಹಿಸಲಿರುವ ಅತಿಥಿ ಘಟಕದ ಕೋಶಾಧಿಕಾರಿ ಕೊಟ್ಟಿಂಜ ದಿನೇಶ್ ಶೆಟ್ಟರು ಕಾರ್ಯಕ್ರಮದ ಖರ್ಚು ವೆಚ್ಚಗಳ ಪಕ್ಷಿ ನೋಟವನ್ನ ನೀಡಿದ್ರು. ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿ ಅವರು ಮಾತನಾಡಿ, ಪಟ್ಲ ಸತೀಶ ಶೆಟ್ಟರು ಯಕ್ಷಗಾನ ಕಲಾವಿದರಿಗಾಗಿ ನಡೆಸುವ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಕೈಜೋಡಿಸಬೇಕಾದ ಅಗತ್ಯವಿದೆ. ದುಬೈಯ ಉದಾರ ದಾನಿಗಳ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಬೇಕು ಎಂದು ಸಭೆಯ ಮುಂದೆ ನಿವೇದಿಸಿದರು. ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರಿದ್ದ ದುಬೈಯ ಪ್ರವೀಣ್ ಶೆಟ್ಟಿ ವಕ್ವಾಡಿ, ಮಾಲೀಕರು ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಶ್ರೀಯುತ ಗುಣಶೆಟ್ಟಿ, ಮನೋಹರ ತೋನ್ಸೆ, ಪ್ರಭಾಕರ ಸುವರ್ಣ, ರವಿ ಶೆಟ್ಟಿಗರ್, ಜಯರಾಮ ರೈ, ಉದ್ಯಮಿಗಳಾದ ದೇವೇಶ್ ಆಳ್ವ, ಲಕ್ಷ್ಮೀಕಾಂತ ಶೆಟ್ಟಿ, ಸತೀಶ್ ಉಳ್ಳಾಲ್, ವೆಂಕಟೇಶ್ ಶಾಸ್ತ್ರಿ ಪುತ್ತಿಗೆ ಮೊದಲಾದವರು ಸಂದರ್ಭೋಚಿತವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು. ಮತ್ತೊಂದು ಅಂಚಿನೇ ನಾನು ಎಲ್ಲಿ ಅಳಿಯ ಸೇವೆಯುವ ಯಾನ ಎನ್ನ ಊರು ಮತ್ತೊಂದು ಈ ಬರ್ತಿನ ಪಟ್ಲ ಸಂಭ್ರಮ 2019 ಎದ್ದ ರೀತಿ 15 ವರ್ಷದಿಂದ ಪ್ರತಿ ವರ್ಷ ನಾನು ಯಕ್ಷಮಿತ್ರ ಮಂಡಲದ ವಿಚಾರಕ್ಕೆ ಬರ್ತೇನೆ. ಆ ಸಂಭ್ರಮ ಅದರಲ್ಲಿ ವರ್ಷ ಪೂರ್ತಿ ಕಾಯ್ತಾ ಇರ್ತೀನಿ. ನಾನು ಆ ಯಕ್ಷಗಾನದ ಸಂಭ್ರಮದ ನಿರೀಕ್ಷೆಯಲ್ಲಿ ಇರ್ತೇನೆ. ಆ ಯಕ್ಷಗಾನ ಮೂಲಕ ನಮಗೆ ಸಿಗುವಂತಹ ಒಂದು ಜೀವನ ಮೌಲ್ಯ, ಆ ಪೌರಾಣಿಕ ಪ್ರಸಂಗದ ಒಂದು ಅದ್ಭುತ ವೈಭವ, ಆ ಭಕ್ತಿ, ಆ ರಸವನ್ನು ನಾವು ಆಸ್ವಾದಿಸುವುದು ಯಕ್ಷಗಾನದಲ್ಲಿ ಮಾತ್ರ. ಪ್ರಶಾಂತ್ ನಾಯರ್ ಜೊತೆ ರಮೇಶ್ ಸುವರ್ಣ, ವಿ4 ನ್ಯೂಸ್ 24/7 ಯುಎಇ.